ಮಾತಾಡಿದ್ವಿ ಯಾನಿಕ್ಕಿನ ನತೀಜ ಕೂಡ ರಿಟರ್ನ್ ಯೂಟ್ಯೂಬ್ ಬರ್ತದೆ ಯಾನ ಇದಾದಿಗೆ ಬತ್ತೆ ಪಂಡ ಅಂಚಿನದಲ್ಲ ಸ್ಪೆಷಲ್ ಇಜ್ಜಿ ಪಂಡ್ರೆಗು ಖಾಂಡೆಲ್ಲ ಅಕ್ಕನು 10 ಗಂಟೆಗೆ ತಿಂಡ್ರೆಗು ಪೋಪುರು 15 ಗಂಟೆಗೆ ಫ್ರೆಶ್ ಅಪ್ ಆದು ದೂರಂಡಲ್ಲಿ ಇಂಚನೆ ತಿರುಗೊಂಡು ಅಲ್ಲಿ ಮುಳ್ಳು ಬಲಿ ಬರೋದು ಬರ್ಕೊಂಡು ಇನಿ ದಾದ ವೀಡಿಯೋ ಮಾಡ್ಕೊಂಡು ಪಣ್ಣು ಬರ್ತಾರೆ ಅನ್ನಗ ಅಂಕಲ್ ಬತ್ತೇರು ಅಂಚ ಬತ್ತದು ಕುಲ್ಲುಂಡೆ ಇನಿ ದಾದಕ್ಕೆ ಬತ್ತೆ ಪಂಡ ಒಂಚೂರು ಕನ್ನಡದ ವೀಡಿಯೋ ಮಲ್ಪೆ ದಾದಕ್ಕೆ ಪಂಡ ಒಂದು ಪರ್ಸನ್ ರಿಕ್ವೆಸ್ಟ್ ಮಂತದೇರು ಆರು ಕನ್ನಡದಾರ ಜಿ ತುಳುತಾರ ಅಥವಾ ಏನಂದು ಇಂಕ ಗೊತ್ತಿಜಿ ಸೊ ನಡುಟ್ ಬತ್ತದ ಡಿಸ್ಟರ್ಬ್ ಮಾಡ್ತೇವೆ ಅಂಕಲ್ अरे कुछ मिले तो चॉकलेट करना तो कर ले मारा नहीं मिला अंकल मस्त टेस्ट आ रहा है इसका मैं आपको मतलब दिला दूंगी ठीक है इसको सही 2 किलो तक 2 केजी 2 रेड केजी चॉकलेट नीचे पुलिस तुम्हारा देते हैं ना हाय करता हूँ अंकल ठीक है ओके बाय 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 ಇಚ್ಚನೆ ಮರಳು ಕಟ್ಟೋದಿಪ್ಪೆ ಮಾತಾಡೋಟ್ಟು ಅವಳು ಮಾತಾ ಸೈಡ್ ದೀಕ ದಾದ ಬಣ್ಣಗೈತೆ ಆರು ಕನ್ನಡದಾರ ಅದು ತುಳುತಾರ ಬಕಂಚ ಬೆತ್ತೆ ಬಾತಿರ್ವರ ಗೊತ್ತಿಜ್ಜಿ ನಿಜ ಹಾಯ್ ಕಲರ್ ಪಿಂಚ್ ಎಂತ ಅಂದರೆ ನಾನು 23/5/2023 ಕ್ಲಿಪ್ ಹಾಕ್ಸಿದ್ದೆ ಫಸ್ಟು ಅದನ್ನು ಬಾರ್ಕೂರು ನಿಮಗೆ ಗೊತ್ತುಂಟ ಗೊತ್ತಿಲ್ಲ ಬಾರ್ಕೂರಲ್ಲಿ ಒಂದು ಡೆಂಟಿಸ್ಟ್ ಇದ್ದಾರೆ ವೆಂಕಟರಾಜ್ ಅಂತ ಅವ್ರದ್ದು ಶಾಪ್ ಅದೊಂದು ಹಳೆಯದು ಶಾಪು ಸೊ ಅಲ್ಲಿ ಹೋಗಿ ನಾನು ಹಾಕ್ಸಿದ್ದು ನನಗೆಂತ ಅಂದರೆ ನನಗೆ ಡಿಫ್ರೆನ್ಸ್ ಅಷ್ಟೆಂತ ಗೊತ್ತಾಗೋದಿಲ್ಲ ಅಂದರೆ ಸ್ವಲ್ಪ ಸ್ಟ್ರೈಟ್ ಆಗಿದೆ ಹಲ್ಲು ನನಗೆ ಎಂತ ಹಾಕಬೇಕು ಅಂತ ಎಂತ ಇರಲಿಲ್ಲ ನನಗೆ ಹೀಗೆ ಒಂದು ಇಂಟ್ರೆಸ್ಟ್ ಇತ್ತು ಅಮ್ಮ ಸರಿ ಬೈದಿದ್ರು ನನಗೆ ಹಾಕೋದು ಬೇಡ ಅಂತ ಆದ್ರೂ ನನಗೆ ಕ್ಯೂರಿಯಾಸಿಟಿ ಎಲ್ಲರೂ ಹಾಕ್ತಾರಲ್ಲ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಇದನ್ನು ಇನ್ನೂ ತೆಗಿಬೋದಿತ್ತು ಬೇಗನೆ ಆದ್ರೂ ಇನ್ನೂ ಹಾಗೆಯೇ ಇಟ್ಕೊಂಡು ಬಂದೆ ಸೊ ಇವಾಗ 23 ಹಾಕಿದ್ದೀನಿ ಅಂದರೆ ಇವಾಗ ನಾಡ್ದು ಏಪ್ರಿಲ್ಗೆ ಎಷ್ಟು ಮೇಗೆ ನಾಡ್ದು ಮೇಗೆ 2 ಇಯರ್ಸ್ ಕಂಪ್ಲೀಟ್ ಆಗ್ತದೆ ಹೀಗೆ ಅಂತ ಕ್ರೇಜ್ ಅಂತ ಹಾಕಿದ್ದಷ್ಟೇ ನನ್ನ ಜರ್ನಿ ಶೇರ್ ಮಾಡಬೇಕಂತಂದರೆ ಎಂತ ಹೇಗೆ ತೋರಿಸೋದು ನಿಮಗೆ ನಾನು ಯಾವ ಥರ ಮುಂಚೆ ಇದ್ದೆ ಅಂತ ಬೇಕಾದರೆ ಒಂದು ವೀಡಿಯೋನ ಏನೋ ಒಂದು ಮೇಲೆ ಹಾಕಿಬಿಡ್ತೇನೆ ನೋಡಿ ಇಲ್ಲಿ ಎಲ್ಲಾದರೂ ಅಷ್ಟೇ ಅಂದರೆ ಇದಕ್ಕೆ ಒಂದು ನನಗೆ ಫಸ್ಟ್ ಹೇಳಿದರು ಫುಲ್ ನಿಮಗೆ ಹಾಕಬೇಕಂತಲೇ ಇಲ್ಲ ಸುಮ್ಮನೆ ವೇಸ್ಟ್ ಹಾಕಿದ್ರು ಅಂತೆಲ್ಲ ಹೇಳಿದೆ ಆದರೂ ನಾನು ಅವ್ರ ಹತ್ರ ಡಾಕ್ಟರ್ ಹತ್ರ ಇಲ್ಲ ಡಾಕ್ಟ್ರೆ ನನಗೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೇಗೆ ಆಗ್ತದೆ ಮತ್ತು ಅದು ಅಲ್ಲದೆ ನಂದು ಒಂದು ಸ್ಟೋರಿನ ಇತ್ತು ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲ್ಲ ಇಲ್ಲೊಂದು ಹಲ್ಲು ಹೋಗಿರಲಿಲ್ಲ ಅದನ್ನು ಕೀಳಿಸಿ ಮತ್ತೆ ಕ್ಲಿಪ್ ಹಾಕ್ಸಿದ್ದು ಇದು ರೀಸೆಂಟಾಗಿ ಈ ಹಲ್ಲುಗುಟ್ಟಿ ನನಗಿನ್ನು 2 ಇಯರ್ಸ್ ಆಗುತ್ತೆ ಅಷ್ಟೇ ಇನ್ನೂ ಪಾಪು ಹಲ್ಲಿದ್ದು ಇದೊಂದು ಕ್ರೇಜಿ ಮೆಮೊರಿ ನಂದು ಮತ್ತು 25,000 ಆಗ್ತದೆ ಅಂತಂದರು ಓಕೆ ಅಂದೆ ಅದಕ್ಕೂ ಅದು ನನಗೆ 20,000ಗೆ ಮಾಡಿದರು ಅವರು ಡಾಕ್ಟ್ರು ಬಂದುಬಿಟ್ಟು ಉಡುಪಿ ಅವರು ಸರ್ಜನ್ ಇಲ್ಲಿಗೆ ಬಂದು ನಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಇದು ಕ್ಲಿಪ್ಪೆಲ್ಲ ಹಾಕಲಿಕ್ಕೆ ಬೇರೆ ಸರ್ಜನ್ ಬರ್ತಾರೆ ಅವ್ರದ್ದು ಹೆಸರು ಪ್ರವೀಣ್ ಅಂತ ಡಾಕ್ಟ್ರ್ ಹೆಸರು ಅವರು ಉಡುಪಿ ಶಾಪಲ್ಲಿ ಇರ್ತಾರೆ ಅವ್ರದ್ದು ಬೇರೆನಿದೆ ಸೊ ಅಲ್ಲಿಂದ ಬಂದು ಒಂದೊಂದು ಮಂತಲ್ಲಿ ಒಂದೊಂದು ದಿವಸ ಬರಬೇಕು ಅಂತ ಅಪಾಯಿಂಟ್ಮೆಂಟ್ ಬರೆದು ಕೊಡ್ತಾರೆ ಅವರೇ ಈ ದಿವಸ ಬರಬೇಕು ಅಂತೆಲ್ಲ ಸೊ ಆ ದಿವಸ ನಾವು ಹೋದರೆ ಏನು ಅಂದರೆ ಟ್ರೀಟ್ಮೆಂಟ್ ಮಾಡ್ತಾರೆ ಕ್ಲಿಪ್ ಟೈಪ್ ಮಾಡಿಬಿಟ್ಟು ಕಳಿಸ್ತಾರೆ ನಾನು ಇನ್ನೂ 2 ಇಯರ್ಸ್ ತನಕ ನಾನು ಅದನ್ನೇ ಮಾಡ್ತಿದ್ದೀನಿ ಫೈನಲಿ ಇದು ನನಗೆ ಏನು ಹೇಳಿದ್ದು ಎಂಡ್ ಆಗ್ತಾ ಬರ್ತದೆ ನಾಡ್ತಿಗೆ ಫೆಬ್ಬಲ್ಲಿ ಬಾ ಅಂತ ಹೇಳಿದ್ದಾರೆ ಅಂದರೆ ಈ ಮಂತಲ್ಲಿ ಬಾ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನು ಮಾಡೋದಂತ ಆದರೆ ಹೋಗ್ತೀನಿ ಈ ಮಂತಲ್ಲಿ ತೆಗೆಸ್ಕೊಂಡು ಅದನ್ನು ಶೇರ್ ಮಾಡ್ತೀನಿ ಇಲ್ಲ ಆದರೆ ಈ ಮಂತ್ ಸ್ಕಿಪ್ ಮಾಡಿ ಮಾರ್ಚಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ಚಲ್ಲಿ ಏನಾಗುತ್ತೆ ಅಂತ ನೋಡಬೇಕು ನಾನೊಂದು ಹೇಳಬೇಕಂದ್ರೆ ಬೆಸ್ಟ್ ಮೆಮೊರಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇದ್ದೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅದೊಂದು ನನಗೆ ಖುಷಿ ಇದೆ ಡೈರೆಕ್ಟಾಗಿ ಎಲ್ಲ ಹೇಳಿದರು ಯಾಕೆ ಬೇಕಿತ್ತು ನಿಮಗೆ ಅಂದರೆ ಕ್ಲಿಪ್ ಹಾಕಿದರೆ ಸಪೋರ್ಟ್ ಆಗ್ತಾರೆ ಇಲ್ಲ ನೋವು ಬರುತ್ತೆ ಇನ್ನೇನೋ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತಲೇ ಹೇಳ್ತಿದ್ರು ಸೊ ನಮಗೆ ಆ ಥರ ಏನೂ ಫೀಲ್ ಅನಿಸಿಲ್ಲ ನಾನು ಇರೋದೇ ಕಡ್ಡಿ ಸಪೋರ ಅದರಿಂದ ಸಪೋರ ಅದೇ ಇರಲಿ ಅಥವಾ ಅದರಿಂದ ನೋವು ಬರ್ತಿದೆ ಆ ಥರ ಎಲ್ಲ ಇರ್ಬೋದು ನನಗೆ ಆ ಥರ ಏನೂ ಅನಿಸಿರಲಿಲ್ಲ ಐ ಆಮ್ ಫೀಲಿಂಗ್ ಹ್ಯಾಪಿ ಬಿಕಾಸ್ ಆಫ್ ದಿಸ್ ಕ್ಲಿಪ್ ನನಗೆ ಸ್ವಲ್ಪ ಅನ್ಕಂಫರ್ಟ್
ಫೋಟೋ ಇತ್ತು ಅಂದರೆ ನಂದು ಒಂದು ಫ್ರಂಟಿನ ಹಲ್ಲು ಮೇಲೆ ಇತ್ತು ಈ ಥರ. ಆವಾಗ ನಗಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಅಂದರೆ ಜಾಸ್ತಿ ನಾನು ಯಾವಾಗಲೂ ನಗ್ತಾನೇ ಇರ್ತೀನ. ಹಾಗಾಗಿ ನನಗೆ ಅನಿಸ್ತಿತ್ತು ಕ್ಲಿಪ್ ಹಾಕಿಸಿದ್ರೆ ಇನ್ನೂ ಸ್ಟ್ರೈಟ್ ಆಗ್ತದೆ. ಅಣ್ಣನವ್ರು ಯಾವಾಗಲೂ ಹೇಳೋರು ನಿಮಗೆ ಬೇಲಿ ಹಾಕಬೇಕು ಹಲ್ಲಿಗೆ ಅಂತ. ಫೈನಲಿ ನಾನು ಅದನ್ನೊಂದು ಮಾಡಿ ಇಟ್ಟೆ. ಆದ್ರೂ ಬೇಲಿ ಹಾಕಿದ ಮೇಲಂತೂ ಇನ್ನೂ ಜಾಸ್ತಿನೇ ಎಂಥ ದನ ಬರಬಾರ್ದಂತ ಬೇಲಿ ಹಾಕ್ಸ್ಕೊಂಡಿದ್ದಾಳೆ ತೇಜ ಅಂತ. ಇದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ನನಗೆ. ನೀವು ಕೇಳಿದ್ದೂ ಖುಷಿ ಆಯಿತು ನನಗೆ. ಅಟ್ಲೀಸ್ಟ್ ಒಬ್ಬರಾದ್ರೂ ಇಂಟ್ರೆಸ್ಟ್ ತೋರಿಸಿದ್ರು ನಾನು ಯೂಟ್ಯೂಬ್ ಮಾಡ್ತಿರೋದನ್ನು. ಯಾರ್ಯಾರೋ ಕ್ವಶನ್ ಮಾಡ್ತಿದ್ದಾರೆ ಅಥವಾ ಯಾರ್ಯಾರೋ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಈ ಥರ ಒಂದು ವೀಡಿಯೋ ಹಾಕಿ ಅಂತ. ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಕಲರ್ ಪಿಂಚ್ ಅವರೇ. ನಿಮ್ಮದು ನೇಮ್ ಏನಂತ ಗೊತ್ತಿಲ್ಲ, ಈ ವಿಡಿಯೋದಲ್ಲಾದ್ರೂ ಕಮೆಂಟ್ ಮಾಡಿ ನಿಮ್ಮ ನೇಮ್ ಏನಂತ. ನನಗೆ ಖುಷಿ ಆಗ್ತಿದೆ ಏನಕ್ಕಂದರೆ ಯೂಟ್ಯೂಬಲ್ಲಿ ಸಹ ನಂದು ಅಂತ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಥವಾ ಕ್ರಿಯೇಟ್ ಆಗ್ತಿದೆ ಅಂತ ಆಗಿರ್ಬೋದು. ಇನ್ನು ಮುಂದೆ ರೀಚ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಈ ಕ್ವಶನ್ ಮಾಡಿದ್ದ ನಿಮಗೆ ಅಂದರೆ ಕಲರ್ ಪಿಂಚ್ ಅವರೇ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಅಂದರೆ ವಿಡಿಯೋ ಮಾಡಬೇಕು ಇವತ್ತೇನು ಮಾಡಬೇಕು ಅಂತೆಲ್ಲ ಅನಿಸಿಲ್ಲ ನನಗೆ. ಆದರೂ ನಿಮ್ಮದು ಪಕ್ಕ ನಿಮ್ಮದು ನೆನಪಾಯಿತು. ಈ ಥರ ಕಮೆಂಟ್ ಹಾಕಿದ್ರಲ್ಲ, ಇದಕ್ಕೋಸ್ಕರ ಆದರೂ ಏನಾದರೂ ವೀಡಿಯೋ ಮಾಡಿ ಹಾಕಬೇಕಂತ ಅನಿಸ್ತು. ಸೊ ನಾನು ವೀಡಿಯೋ ಮಾಡಿದೆ. ಹೀಗೇ ನೀವು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮದು ನೇಮ್ ಅಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ವಿಡಿಯೋದಲ್ಲಾದ್ರೂ ನನಗೆ ನಿಮ್ಮ ನೇಮ್ ಏನಂತ ಕಮೆಂಟ್ ಮಾಡಿ ಹಾಕಿ. ಮತ್ತು ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಮುಂದೆ ರೀಚ್ ಆಗುವ ಹಾಗೆ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್.